ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಭೃಂಗರಾಜ ಹಾಗೂ ಸಂಜೀವಿನಿ ಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ತೈಲ. ಸುದೃಢ ಸಮೃದ್ಧ ಕೂದಲಿಗಳಿಗಾಗಿ ನಿಸರ್ಗಾಲಯ ಬ್ರಾಹ್ಮಿ ತೈಲ. ವೀಕ್ಷಕರೇ, ಇವತ್ತು ನವರಾತ್ರಿಯ ಮೊದಲನೆಯ ದಿನ. ನವರಾತ್ರಿಯಂದು ಅಂದರೆ ಈ 9 ದಿನಗಳಲ್ಲಿ ನವದುರ್ಗೆಯ 9 ಅವತಾರಗಳನ್ನು ಪೂಜಿಸಲಾಗುತ್ತೆ. ದುರ್ಗೆ ಅಂದಾಕ್ಷಣ ಫಸ್ಟ್ ನಾವು ಕಂಪೇರ್ ಮಾಡೋದು ಅಂತ ಹೇಳಿದರೆ ಮಹಿಳೆಗೆ. ಈಕೆ ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಸಹೋದರಿ, ಗೆಳತಿ ಯಾರು ಕೂಡ ಆಗಿರ್ಬೋದು. ಇಂಥ ಮಹಿಳೆ ಅಥವಾ ಹೆಣ್ಣಿಗಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ವಿಶೇಷ ದಿನದಂದು ನಮಗೆ ವಿಶಿಷ್ಟವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವಾಸಂತಿ ಎಚ್ ಆಚಾರ್ಯ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬನ್ನಿ. ಸೊ ಮೇಡಮ್, ಇವತ್ತು ನವರಾತ್ರಿಯ ಮೊದಲನೆಯ ದಿನ. ಅಂದರೆ ನವರಾತ್ರಿ ಅಂದಾಕ್ಷಣ 9 ದಿನಗಳು ಕೂಡ ವಿಜೃಂಭಣೆಯಿಂದ ಪ್ರತಿ ಕಡೆಯಲ್ಲೂ ಕೂಡ, ಪ್ರತಿ ದೇವಸ್ಥಾನದಲ್ಲೂ ಕೂಡ ಪೂಜೆ ಪುನಸ್ಕಾರ ಆಗ್ತಾನೆ ಇರುತ್ತೆ. ಹಾಗೆ ಮನೆಗಳಲ್ಲೂ ಕೂಡ ಆಗ್ತಾ ಇರುತ್ತೆ. ಸೊ ನೀವು ಹೇಗೆ ಆಚರಿಸ್ತೀರಿ? ನಮ್ಮ ಮನೆಯಲ್ಲಿ 7ನೇ ದಿವಸ ಒಂದು ಮೂಲ ನಕ್ಷತ್ರ ಪೂಜೆ ಹೇಳಿ ನವರಾತ್ರಿಯನ್ನು 7ನೇ ದಿವಸ ಕೆಲವರು ಅಂದರೆ ಸರಸ್ವತಿ ಪೂಜೆ ಮಾಡ್ಕೊಳ್ತಾರೆ. ಸೊ ಇಂಥದ್ದು ಪ್ರತಿಯೊಬ್ಬರು ಕೂಡ ಒಂದೊಂದು ಪೂಜೆಯನ್ನು ಮಾಡ್ತಾರೆ. ಹಾಗೇನೆ ಕೆಲವರು ದುರ್ಗಾ ನಮಸ್ಕಾರ ಪೂಜೆ ಕೂಡ ಮಾಡ್ತಾ ಇರ್ತಾರೆ. ಈ 9 ದಿನಗಳಲ್ಲಿ ಮಾಡಿದರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ. ಸರಿ, ನಮ್ಮ ಕಾರ್ಯಕ್ರಮಕ್ಕೆ ಅಂದರೆ ಇವತ್ತು ನವರಾತ್ರಿಯ ಮೊದಲನೇ ದಿವಸ ತಾವು ಬಂದಿದ್ದೀರಿ. ಯಾವ ಅಡುಗೆಯನ್ನು ಮಾಡ್ತಾ ಇದ್ದೀರಿ? ನಾನೀಗ ಮೈದಾ ಹಿಟ್ಟಿನ ಮೋದಕ ಮಾಡ್ತೇನೆ. ಮೈದಾ ಹಿಟ್ಟಿನ ಮೋದಕ. ಸೊ ಅಂದರೆ ನವರಾತ್ರಿ ಇದ್ದರೂ ಕೂಡ, ಅಂದರೆ ದುರ್ಗೆಯರ ಪೂಜೆ ಇದ್ದರೂ ಕೂಡ ಮೊದಲನೆಯದಾಗಿ ಯಾವುದೇ ಪೂಜೆ ಆಗಿರಲಿ ಗಣಪನಿಗೆ ಸಲ್ಲಿಸುವಂಥದ್ದು. ಸೊ ಮೋದಕ ಅಂತೂ ಗಣಪನಿಗೆ ತುಂಬ ಪ್ರಿಯವಾದಂತಹ ಭಕ್ಷ್ಯ. ಸರಿ, ಹಾಗಾದರೆ ಅದರಿಂದಲೇ ಪ್ರಾರಂಭಿಸೋಣ. ಹೇಗೆ ಶುರು ಮಾಡ್ಕೊಳ್ಳೋಣ? ಮೊದಲು ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋದು. ಸೊ ಬೌಲ್ ಅಂತೂ ಬೇಕಾಗುತ್ತೆ. ಸೊ ಇದಾಗ್ಬೋದಾ? ಸೊ ಇದು ಮೈದಾ ಹಿಟ್ಟು. ಅದಕ್ಕೆ ಸ್ವಲ್ಪ ನೀರು ಹಾಕ್ಲಾ? ನೋಡ್ಕೊಳ್ಳಿ. ಸೊ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಕೆಲವರಂತೂ ಅಕ್ಕಿಯಿಂದ ಮಾಡ್ತಾರೆ, ಕೆಲವರು ಬನ್ಸಿ ರವೆಯಿಂದ ಮಾಡ್ತಾರೆ. ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ಳುವಂಥದ್ದು. ನಾವು ಮೈದಾ ಹಿಟ್ಟಿಂದ ಮಾಡೋದು. ವಿಶಿಷ್ಟವಾದದ್ದು. ಸೊ ಚಪಾತಿ ಹಿಟ್ಟು ಹಾಗೆ ಅಷ್ಟೇ ಗಟ್ಟಿಯಾಗಿ ಬೇಕಾ, ಸ್ವಲ್ಪ ಸಾಫ್ಟ್ ಆಗಬೇಕಿಲ್ಲ? ಅಷ್ಟೇ ಗಟ್ಟಿ, ಅಷ್ಟೇ ಸಾಕು. ಚಪಾತಿಗೆ ಆದರೆ ಉಪ್ಪು ಹಾಕ್ತದೆ, ಇದಕ್ಕೆ ಉಪ್ಪು ಹಾಕೊಳ್ಳೋಗಿಲ್ಲ. ಕೆಲವರಂತೂ ಅದೇ ದೇವರಿಗೆ ಏನಾದರೂ ಇಡುವಂಥದ್ದಾದರೆ ಉಪ್ಪು ಹಾಕೋದಿಲ್ಲ. ಹೆಚ್ಚಾಗಿ ಆ ದಿವಸ ಪಾಯಸ ಏನೇ ಮಾಡಿದರೂ ಕೂಡ ದೇವರಿಗೆ ಇಡುವ ಮುಂಚೆ ಅದಕ್ಕೆ ಉಪ್ಪು ಹಾಕೊಳ್ಳೋದಿಲ್ಲ, ನಂತರ ಬೇಕಾದರೆ ಹಾಕ್ಕೊಳ್ಬೋದು. ಸ್ವಲ್ಪ ಆಯಿಲ್. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಯಾಕೆ ಅಂತ ಹೇಳಿದರೆ ಇದು ತುಂಬಾ ಲೈಟ್ ಆಗಿರುವಂಥ ಎಣ್ಣೆ. ಯಾವುದೇ ವಯಸ್ಸಿನವರು ಕೂಡ ಆರಾಮ್ಸೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಯಾಕೆಂದರೆ ಕೊಲೆಸ್ಟ್ರಾಲ್ ಫ್ರೀ ಆಗಿದೆ. ಎಕ್ಸಾಕ್ಟ್ಲಿ. ಕೊಬ್ಬರಿ ಎಣ್ಣೆಯಲ್ಲಿ ಜಾಸ್ತಿ ಇರ್ತದಲ್ಲ, ಹೇಳ್ತಾರೆ. ಅದೇ ಕೊಬ್ಬರಿ ಎಣ್ಣೆಯಲ್ಲಿ ತುಂಬ ಕೊಲೆಸ್ಟ್ರಾಲ್ ಇರುತ್ತೆ ಅಂತ ಹೇಳಿ. ಸೊ ಇದು ಕಲಸಿ ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕಾ ಹೇಗೆ, ಅಥವಾ ತಕ್ಷಣ ಮಾಡ್ಬೋದು? ತಕ್ಷಣ ಮಾಡ್ಬೋದು. ಸೊ ನವರಾತ್ರಿಯಲ್ಲಿ ಒಂದೊಂದು ದಿವಸ ಬೇರೆ ಬೇರೆ ವಿಧವಾದಂಥ ಭಕ್ಷ್ಯಗಳನ್ನು ಮಾಡಿ ದೇವರಿಗೆ ಇಡ್ತಾರ, ಅಥವಾ ಒಂದನೇ ದಿವಸ ಫಸ್ಟ್ನೇ ದಿವಸ ಒಂದು ಭಕ್ಷ್ಯ, 2ನೇ ದಿವಸ 2, ಹಾಗೆ 9ನೇ ದಿವಸ 9 ಭಕ್ಷ್ಯ ಮಾಡಿ ಪ್ರತಿಯೊಂದು ದಿವಸ ಕೂಡ ಬೇರೆ ಬೇರೆ ಒಂದೊಂದು ಜಾಸ್ತಿ ಮಾಡ್ತಾ ಹೋಗುದು. ಸೊ ನೀವು ಮೊದಲು ನೋಡಿದಾಗೆ ಅಂದರೆ ನೀವು ಚಿಕ್ಕವರಿರುವಾಗ ನವರಾತ್ರಿ ಹೇಗೆ ಆಚರಿಸ್ತಾ ಇದ್ರು, ಈಗಂತೂ ತುಂಬ ವಿಜೃಂಭಣೆಯಿಂದ, ಅಂದರೆ ಎಲ್ಲ ಟ್ಯಾಬ್ಲೋಸ್ ಇರುತ್ತೆ, ಪ್ರೊಸೆಷನ್ಸ್ ಇರುತ್ತೆ. ಮೊದಲೇ ಹೇಗಿತ್ತು?
ಫಸ್ಟಿಗೆಲ್ಲ ಅನುಕೂಲ ಕಡಿಮೆ ಅಲ್ಲ, ಹ್ಮ್ ಸಿಂಪಲ್ ಆಗಿ ಮಾಡ್ತಾ ಇದ್ರು. ಸಿಂಪಲ್ ಆಗಿ ಮಾಡ್ತಾ ಈಗ ಇದ್ರು, grand ಆಗಿ, ದೇವಸ್ಥಾನದಲ್ಲಿ ಹಾ, ಮಾತ್ರ. ದೇವಸ್ಥಾನ ಅಲ್ಲ, ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ರು. ಮನೆಯಲ್ಲೂ ಕೂಡ ದೇವಸ್ಥಾನದಲ್ಲಿ ಈಗೆಲ್ಲ ಸ್ಟಾರ್ಟ್ ಆಗಿದೆ, ಫಸ್ಟ್ ಮನೆಯಲ್ಲೇ ಮಾಡ್ತಾ ಇದ್ರು. ಹ್ಮ್. ಮನೇಲಿ ಮಾಡ್ಲಿಕ್ಕೆ ದೇವಸ್ಥಾನದಲ್ಲಿ ಸಾಮರ್ಥ್ಯ ಇಲ್ಲದವ್ರು ಮಾತ್ರ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರು. ಓಕೆ, ನಿತ್ಯ ಪೂಜೆ ಇದ್ರೂ ಕೂಡ ಈಗಂತೂ ಸ್ವಲ್ಪ ಕಡೆ ದಿವಸ ಸ್ವಲ್ಪ ವಿಜೃಂಭಣೆಯಿಂದ ಮಾಡ್ತಾರೆ. ಇದಾಯ್ತು. ಈಗ ಇದು ಬೆಲ್ಲ ಮತ್ತು ಕಾಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಹೂರಣ ತಯಾರಿಸ್ಕೊಳ್ತೀರಿ. ಹೌದು. ಸೊ ಬೌಲ್ ಇದೆಯಾ? ತೆಂಗಿನಕಾಯಿಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡೋದು. ಸೊ ಅದು ನೀಟಾಗಿ ಕಲಿಸ್ಕೊಳ್ಬೇಕು ಅಂತ ಹೇಳಿ. ಹೌದು. ಸೊ ಹೂರಣ ಬೇಕಾದ್ರೆ ನಾವು ಯಾವುದು ಕೂಡ ಅದಕ್ಕೆ ಮಾಡ್ಕೊಳ್ಬೋದು. ಕೆಲವರಂತೂ ಖೋವಾದಲ್ಲಿ ಮಾಡ್ತಾರೆ, ಅನುಕೂಲಕ್ಕೆ ತಕ್ಕ. ಅಲ್ಲ, ಹೆಚ್ಚಾಗಿ ಇದೇ ಆದ್ರೆ ಮಾಡೋದು. ಗಣಪನಿಗೆ ಬೇಕಾದದ್ದು ಈ ತೆಂಗಿನ ತುರಿ ಕಾಯಿ- ಹಾಗೂ ಕಾಯಿ ಬೆಲ್ಲ ಕಡುಬು. ಹೌದು, ಕಾಯಿ ಕಡುಬು. ಎಕ್ಸಾಕ್ಟ್ಲಿ, ಗಣಪತಿ ಬಂದ ಕಾಯಿ ಕಡುಬು ತಿಂದ ಅಂತ ಹೇಳಿದಾಗ. ಅದಕ್ಕೆ ಬಾಳೆಹಣ್ಣು, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಲಾ? ನೋಡ್ಕೊಳ್ಳಿ. ಸಾಕು ಸಾಕು. ಹೂರಣ ರೆಡಿಯಾಗಿದೆ. ಈಗ ಹಿಟ್ಟನ್ನು ಉಂಡೆ ಮಾಡಿ ಚಪಾತಿಯಾಗಿ ಲಟ್ಟಿಸ್ಕೊಂಡು ಓಕೆ ಓಕೆ. ಸೊ ಇದು ಹೇಗೆ ಹಬೆಯಲ್ಲಿ ಬೇಯಿಸ್ತೀರಾ ಅಥವಾ ಹೇಗೆ? ಬೇಲೆ ಅಲ್ಲ, ಎಣ್ಣೆಯಲ್ಲಿ ಹಾಕಿ ಎಣ್ಣೆಯಲ್ಲಿ ಕರಿಯೋದು. ಕರಿಯೋದು. ಸೊ ಕೆಲವರು ಹಬೆಯಲ್ಲಿ ಬೇಯಿಸ್ಕೊಳ್ತಾರೆ, ಕೆಲವರು ಎಣ್ಣೆಯಲ್ಲಿ ಕರೆದಿಟ್ಕೊಳ್ತಾರೆ. ಹಬೆಯಲ್ಲಿ ಬೇಯಿಸೋದು ಅಕ್ಕಿ ಹಿಟ್ಟಿತ್ತು. ಇದು ಮಾಡ್ಕೊಳಕ್ಕಾಗಲ್ಲ. ಇದು ಆಗ್ತದೆ, ಆಗುದಿಲ್ಲ ಹೇಳಿಲ್ಲ, ಆಗ್ತದೆ. ಆದರೆ ಇದರ ಟೇಸ್ಟೇ ಬೇರೆ ಬೇರೆ ಆಗುತ್ತೆ. ಸೊ ಎಣ್ಣೆಯಲ್ಲಿ ಇದನ್ನ ನಾವು ಇಲ್ಲಿ ಸೌತಲ್ಲಿ ಎಣ್ಣೆಯಲ್ಲಿ ಕರೆದು ಈ ಥರ ಮೋದಕ ಅಂತ ಹೇಳ್ತೇವೆ. ಇದೇ ರೀತಿ ಇದನ್ನೇ ಮೈದಾ ಹಿಟ್ಟಿನ ಇದನ್ನ ಹಬೆಯಲ್ಲಿ ಬೇಯಿಸಿದ್ರೆ ಅದು ಮೋಮೋಸ್ ಅಂತ ಹೇಳ್ತಾರೆ. ಸೊ ಇದು ಟಿಬೆಟಿಯನ್ ಡಿಶ್ ಆಯಿತು. ಬಟ್ ಫಿಲ್ಲಿಂಗ್ ಅಂದರೆ ಹೂರಣ ಬೇರೆ ಇರುತ್ತೆ, ಖಾರ ಹೂರಣ ಇರುತ್ತೆ. ಅದೇ ಒಬ್ಬೊಬ್ಬರಿದ್ದು ಅದೇ ಹೇಳಿದ್ದು, ನಾವು ಇಡೀ ಭಾರತದಲ್ಲಿ ಅಥವಾ ಎಲ್ಲೇ ಯಾವುದೇ ಪ್ರದೇಶಕ್ಕೆ ಹೋದ್ರೂ ಒಂದೇ ರೀತಿಯಾದಂಥ ಅಡುಗೆ ಇರುತ್ತೆ, ಆದರೆ ಅದಕ್ಕೆ ಹೆಸರು ಬೇರೆ ಇರುತ್ತೆ, ಮಾಡುವ ವಿಧಾನ ಬೇರೆ ಇರುತ್ತೆ. ನೀವೀಗ ಕರಿತಾ ಇದ್ದೀರಿ, ಎಣ್ಣೆಯಲ್ಲಿ ಕರಿತ್ಕೊಳ್ತೀರಿ, ಅವರ ಹಬೆಯಲ್ಲಿ ಬೇಯಿಸ್ಕೊಳ್ತಾರೆ. ಓಕೆ, ಮಟನ್ಗೆ ಬೇಕಾ? ಹಾಂ. ಇದೀಗ ಚಪಾತಿಯಾಗಿ ಲಾಟಿಸ್ಕೊಂಡು ಅಂದರೆ ಎಲ್ಲ ಬೇರೆ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ನಂತರ ಒಟ್ಟಿಗೆ ನೀವು ಇದನ್ನು ಹೂರಣವನ್ನು ತುಂಬ್ತೀರಾ ಹೇಗೆ? ಎಲ್ಲ ಲಟ್ಟಿಸಿ ಇಟ್ಕೊಂಡು ನಂತರ ಹೂರಣ ತುಂಬಿಸಿ ಮತ್ತೆ ಅದೇ ಗೃಹಿಣಿಯರ ಲಕ್ಷಣ ಅಂದರೆ ಕೆಲಸ ಕೂಡ ಬೇಗ ಆಗಬೇಕು, ಸೈಮಲ್ಟೇನಿಯಸ್ಲಿ ಇದೆಲ್ಲ ಒಟ್ಟೊಟ್ಟಿಗೆ ಆಗಬೇಕು. ಸೊ ಇದೆಲ್ಲ ಅವರು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇದು ಲಟ್ಟಿಸ್ಕೊಳ್ಳೋಷ್ಟೊತ್ತಿಗೆ ಎಣ್ಣೆ ಇಟ್ಕೊಳ್ಳ? ಹಾಂ, ಡೀಪ್ ಫ್ರೈ ಅಲ್ವಾ ಹೇಗಿದ್ರು? ಸೊ ಆಗಲೇ ಹೇಳಿದಾಗೆ ನಮ್ಮ ಅಡುಗೆ ಮನೆಯಲ್ಲಿ ನೀವು ಇದನ್ನು ಕರಿಬಹುದು ಅಥವಾ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಏನೇ ಮಾಡಿದರೂ ಕೂಡ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತೀವಿ. ಸಾಕಾ ಎಣ್ಣೆ ನೋಡ್ಕೊಳ್ಳಿ? ಸಾಕು ಸಾಕು. ಸೊ ನೀವು ಹೇಳಿದ್ರಿ 7ನೇ ದಿವಸ ನಿಮ್ಮ ಮನೆಯಲ್ಲಿ ಪೂಜೆ ಮೂಲ ಮಾಡ್ತೀರಿ. ನಕ್ಷತ್ರ ಪೂಜೆ. ಮೂಲ ನಕ್ಷತ್ರ ಅದೇನದು, ಏನು ವಿಶೇಷತೆ ಏನದು? ಅದು ಪೂಜೆ ಹೇಗೆ? ಅದು ಮೊದಲಿಂದ ಆದಿಯಿಂದ ಮಾವನವರು ಮಾಡ್ಕೊಂಡು ಬಂದದ್ದು, ಅದೀಗ ನಾವು ಮುಂದುವರಿಸ್ತಾ ಇದ್ದೀವಿ. ಓಕೆ ಓಕೆ. ಅದು ಹಿರಿಯರು ಮಾಡಿಕೊಂಡು ಬಂದದ ನಾವು ಆ ಮುಂದುವರಿಸ್ಕೊಂಡು ಪದ್ಧತಿಯನ್ನು ಮುಂದುವರಿಸ್ಕೊಂಡು ಇದ್ದೀರಿ. ಈಗ ಸೊ ಹೂರಣ ಹೂರಣ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಎಣ್ಣೆ ಕರಿ. ಸೊ ಶೇಪ್ ಬೇಕಾದ್ರೆ ಹೇಗೆ ಬೇಕಾದ್ರೂ ನಾವು ಹೇಗೆ ಕೊಟ್ಕೊಳ್ಬೋದು. ಬೇಕಾದ್ರೂ ಮಾಡ್ಬೋದು. ಈ ಥರ ಮಾಡಿದ್ರೆ ಹೆಚ್ಚಾಗಿ ಹೇಳೋದು ಕರ್ಜಿಕಾಯಿ ಅಲ್ವಾ?
ಸೊ ಇದು ನೀವು ಇದರಲ್ಲಿ ಬಾಳೆಹಣ್ಣು ಹಾಕಿದ್ದೀರಿ. ಯೂಶ್ವಲಿ ತೆಂಗಿನ ತುರಿ ಅಥವಾ ಬೆಲ್ಲ ಹಾಕಿದರೆ ಸ್ವಲ್ಪ ದಿನ ಇಟ್ಕೊಳ್ಬೋದು. ಕೆಲವರಂತೂ ಕೊಬ್ಬರಿ ಹಾಕ್ಕೊಳ್ತಾರೆ. ತೆಂಗಿನ ತುರಿ ಹಾಕಿದ್ರಿ, ಬಾಳೆಹಣ್ಣು ಹಾಕಿದ್ರಿ, ಹಾಗಾಗಿ ಹೆಚ್ಚು ದಿನ ಇಡ್ಲಿಕ್ಕೆ ಆಗ್ತದೆ ಇಲ್ಲ. ಅಲ್ಲ, ಒಂದು 3-4 ದಿವಸ ಇಟ್ಕೊಳ್ಬೋದು. ಅದು ಒಣ ಕೊಬ್ಬರಿ ಹಾಕಿದ್ರೆ, ಒಣ ಕೊಬ್ಬರಿ, ಹರಳಿನ ಹುಡಿ ಅದೆಲ್ಲ ಹಾಕಿದ್ರೆ ಒಂದು 15 ದಿವಸ ಏನಾಗುತ್ತೆ. ಬಾಳೆಹಣ್ಣು ಹಾಕಿದ ಕಾರಣ ಬಾಳೆಹಣ್ಣು ಮತ್ತೆ ಇದು ಕೊಬ್ಬರಿ ಹಸಿ ಅಲ್ವಾ, ಹಸಿ ಕೊಬ್ಬರಿ ಹಾಕಿದ್ರೆ ಹೆಚ್ಚು ದಿವಸ ಇಡ್ಲಿಕ್ಕೆ ಸಾಕ. ಇದು ತಕೊಳ್ಳ ನೋಡಿ, ಸಾಕ. ಈಗ ಖಾಲಿ ಅದು ಮೈದಾ ಹಿಟ್ಟು ಅದು ಮಾತ್ರ, ಹೊರಗಿನ ಪದರ ಮಾತ್ರ ಸ್ವಲ್ಪ ಕಾಯಬೇಕು. ಸಾಕಲ್ಲ? ತುಂಬ ಲೈಟ್ ಸ್ವೀಟ್. ನೀವೀಗ ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ರಿ, ಸಕ್ಕರೆ ಕೂಡ ಹಾಕ್ಕೊಳ್ಬೋದಾ ಹೇಗೆ? ಸಕ್ಕರೆ ಒಣ ಕೊಬ್ಬರಿಗಾದರೆ ಸಕ್ಕರೆ, ಇದಕ್ಕಾದರೆ ಆಗಲ್ಲ. ಸೊ ಇದಾಯಿತು, ತಕ್ಕೊಳ್ಳೋಣ. ಸೊ ನಾನು ಆಗಲೇ ಹೇಳಿದಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವೆರಿ ಲೈಟ್ ಆಯಿಲ್ ಅಂತ ಹೇಳಿದೆ. ಗೊತ್ತಾಗ್ತದೆ ಯಾಕೆಂತ ಹೇಳಿದರೆ ಇದರಲ್ಲಿ ಚೂರು ಕೂಡ ಎಣ್ಣೆ ಕಾಣ್ತಾ ಇಲ್ಲ. ಮೋದಕ ರೆಡಿ ಹೇಗಿದೆ? ಮೋದಕ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದೆ ಕರ್ಜಿಕಾಯಿ, ಬಟ್ ನೀವು ಹೇಳೋದು ಇದಕ್ಕೆ ಮೋದಕ. ಓಕೆ. ಸೊ ನೀವು ಹೇಳಿದ್ರಿ ಪೂಜೆಗೆ ತುಂಬಾ ಬೇಕಾಗುವಂಥದ್ದು. ಓಕೆ ಫೈನ್, ತುಂಬ ಧನ್ಯವಾದಗಳು. ಖಂಡಿತವಾಗ್ಲೂ ಟೇಸ್ಟ್ ಅಂತೂ ನೋಡಲೇಬೇಕು. ಕಡೆಯಲ್ಲಿ ನೋಡೋಣ. ಸೊ ವೀಕ್ಷಕರೇ, ಮೋದಕ ಅಥವಾ ಕರ್ಜಿಕಾಯಿ, ನಾನು ಕರ್ಜಿಕಾಯಿ ಅಂತ ಹೇಳಿದೆ. ಸೊ ವಸಂತಿ ಅವರು ಇದನ್ನು ಮೋದಕ ಅಂತ ಹೇಳ್ತಾರೆ. ಬಟ್ ಇದು ದೇವರಿಗೆ ತುಂಬಾ ಪ್ರಿಯವಾದಂತಹ ಭಕ್ಷ್ಯ, ತುಂಬಾ ರುಚಿಕರವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ಇದನ್ನು ತಯಾರಿಸುವ ವಿಧಾನವನ್ನು ನೀವು ನೋಡ್ಕೊಂಡು ಬನ್ನಿ. ಮೈದಾ ಹಿಟ್ಟಿನ ಮೋದಕ ತಯಾರಿಸುವ ವಿಧಾನ. ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ತೆಂಗಿನ ತುರಿಗೆ ಸ್ವಲ್ಪ ಬೆಲ್ಲ, ಬಾಳೆಹಣ್ಣು, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಹೂರಣ ತಯಾರಿಸಿಟ್ಟುಕೊಳ್ಳಿ. ಬಳಿಕ ಮೈದಾ ಅಂಟನ್ನು ಚಿಕ್ಕ ಚಿಕ್ಕದಾಗಿ ಲಟ್ಟಿಸಿ ಹೂರಣವನ್ನು ತುಂಬಿ ಮುಚ್ಚಿಟ್ಟು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಮ್ಮಣ್ಣ ಬರುವವರೆಗೂ ಕರಿದರೆ ಸ್ವಾದಿಷ್ಟ ಮೈದಾ ಹಿಟ್ಟಿನ ಮೋದಕ ಸವಿಯಲು ಸಿದ್ಧ. ವೀಕ್ಷಕರೇ, ನವರಾತ್ರಿ ಸಂದರ್ಭದಲ್ಲಿ ತಯಾರಿಸುವಂಥ ಒಂದು ದೇವರಿಗೆ ಅರ್ಪಿಸುವಂಥ ಭಕ್ಷ್ಯವನ್ನು ಕಲ್ತ್ಕೊಂಡ್ರಿ. ನೆಕ್ಸ್ಟ್ ಯಾವ ಅಡುಗೆಯನ್ನು ಹೇಳ್ಕೊಡ್ತಾರೆ ಅಂತ ನೋಡಿ ಒಂದು ಸಣ್ಣ ವಿರಾಮದ ನಂತರ. ಈಗ ಮೈದಾ ಹಿಟ್ಟಿನ ಚಕ್ಕುಲಿ ಮಾಡಿ, ಬಿಸಿ ಬಿಸಿ ಚಕ್ಕುಲಿ ಮಾಡಿಕೊಡುವೆ ನಾನು, ತಗೊಳ್ತೀನಿ. ಗರಿಗರಿ ಆಗಿದೆ ಚಕ್ಲಿ ಅಂತೂ, ಗರಿಗರಿ ಆಗಿದೆ, ಕ್ರಿಸ್ಪಿ ಆಗಿದೆ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರಣಾ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನಿಸರ್ಗಾಲಯ ಬ್ರಾಹ್ಮಿ ತೈಲ, 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ತೈಲ. ಸೊ ವಸಂತಿ ಅವರು, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ಮೈದಾ ಹಿಟ್ಟಿನ ಚಕ್ಕುಲಿ ಮಾಡಿ. ಚಕ್ಲಿ, ಓಕೆ. ಸೊ ಇದು ಹೇಗೆ ದೇವರಿಗೆ ಕೂಡ ಅರ್ಪಿಸ್ತಾರ ಹೇಗೆ? ದೇವರಿಗೆ ಇಡ್ಬೋದು, ದೇವರಿಗೂ ಕೂಡ ಇಡ್ಬೋದು. ಸೊ ದೇವರಿಗಿಂತ ಮೊದಲು ನಮ್ಮ ಪೇಟ್ ಪೂಜಾ ನೋಡ್ಕೊಳ್ಬೇಕಾಗತ್ತೆ. ಸೊ ಎಲ್ಲರೂ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ. ಅಂದರೆ ದಸರಾ ಬಂತು ಅಂತ ಹೇಳಿದರೆ ವೆಕೇಷನ್ಸ್ ಕೂಡ ಶುರು ಆಯಿತು. ಸೊ ದೇವರಿಗೂ ಆಗಬೇಕು. ಸೊ ಮಕ್ಕಳನ್ನು ಸುಮ್ಮನೆ ಮನೆಯಲ್ಲಿ ಕೂರಿಸ್ಬೇಕಂದ್ರೆ ಇಂಥದ್ದೆಲ್ಲ ಮಾಡಿ ರೆಡಿ ಇಟ್ಕೊಳ್ಬೇಕು. ಎಲ್ಲರೂ ಅಕ್ಕಿ ಚಕ್ಕುಲಿ ಮಾಡ್ತೇವೆ, ನಾನು ಮೈದಾ ಹಿಟ್ಟಿನ ಚಕ್ಕುಲಿ ಮಾಡಿ. ನೀವು ಡಿಫ್ರೆಂಟಾಗಿ ಮೈದಾ ಚಕ್ಲಿ. ಸೊ ಇವತ್ತೆಲ್ಲ ಮೈದಾ ಹಿಟ್ಟಿನಿಂದ ತಯಾರಿಸುವಂಥದ್ದು, ಮೈದಾ ಸ್ಪೆಷಲ್. ಓಕೆ ಫೈನ್, ಹೇಗೆ ಶುರು ಮಾಡ್ಕೊಳ್ಳೋಣ? ಶುರುವಿಗೆ ಒಂದು ಬೌಲ್ ಕೊಡಿ. ಓಕೆ, ಶುರುವಿಗೆ ಮೈದಾ ಹಿಟ್ಟು ಹಾಕಿ. ಸೊ ಎಲ್ಲರೂ ಮಾಡಿದ್ದನ್ನು ನಾವು ಯಾಕೆ ಮಾಡಬೇಕಲ್ವಾ? ಸ್ವಲ್ಪ ಡಿಫ್ರೆಂಟ್ ಆಗಿ, ಡಿಫ್ರೆಂಟ್ ಇರಬೇಕು. ಖಂಡಿತವಾಗಿ. ಸ್ವಲ್ಪ ಉಪ್ಪು,
ಸ್ವಲ್ಪ ಜೀರಿಗೆ. ಜೀರಿಗೆ ಓಂಕಾಳು ಹಾಕ್ಕೊಳ್ಬೋದಾ ಹೇಗೆ? ಕಾಳು ನಾವು ಜೀರಿಗೆ ಮಾತ್ರ. ಅದು ಅವ್ರವ್ರಿಗೆ ಟೇಸ್ಟ್ ಹೇಗೆ ಬರುತ್ತೆ. ಕೆಲವರು ಇದಕ್ಕೆ ಸ್ವಲ್ಪ ಓಂಕಾಳು ಕೂಡ ಹಾಕೊಳ್ತಾರೆ ಅದು ಅಥವಾ ಅಕ್ಕಿದ್ದು ಮಾಡೋದಾದ್ರೆ ಓಂಕಾಳು. ಸೊ ಎಳ್ಳು ಕೂಡ ಹಾಕೊಂಡ್ರು ಚೆನ್ನಾಗಿರ್ಬೋದಲ್ಲ. ಸೊ ಸಿಂಪಲ್ ಅಲ್ಲಿ ಹೇಗೆ ಮಾಡ್ಬೋದು ಅಂತ ನೀವು ಹೇಳ್ಕೊಡ್ತಾ ಸಿಂಪಲ್ ಆಗಿ ಇದು ದಿಢೀರ್ ಮಾಡ್ಬೋದು. ದಿಢೀರ್ 10 ನಿಮಿಷದಲ್ಲಿ ಮಾಡ್ಬೋದು. ಹಾಂ ಹಾಂ ಇದು ಅವಲಕ್ಕಿಯನ್ನು ಸ್ವಲ್ಪ ನೀರು ಹಾಕಿ ಹಾಂ ನೆನೆಸಿಕೊಂಡು ನೀರು ಹಾಕ್ಬೇಕಾ ಈಗ ಇದಕ್ಕೆ? ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಇದನ್ನು ಡ್ರೈ ಮಾಡಬೇಕು. ಗ್ರೈಂಡ್ ಮಾಡ್ಕೊಳ್ಬೇಕು. ನೆನೆಸಿಟ್ಟು ಗ್ರೈಂಡ್ ಮಾಡಿದ್ರೆ ಅದು ಸ್ವಲ್ಪ ನೀರು ಮುದ್ದೆ ಚೆಲ್ಲಿ. ಥರ ನೀರು ತಕ್ಕೊಂಡು ನೀರು ಮತ್ತೆ ತೆಗೆದುಕೊಂಡು ಗ್ರೈಂಡ್ ಮಾಡಿ. ನೀರು ಬಸ್ತು ಹೌದು, ಹಾಕ್ಕೊಳ್ಬೇಕಲ್ಲ. ಬಸ್ತು ಮತ್ತೆ ಸ್ವಲ್ಪ ಬೇರೆ ನೀರು ಹಾಕಿ ಹಾಂ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ. ಇದು ಈ ಪೇಪರ್ ಅವಲಕ್ಕಿ ಬೇಗ ಪೇಸ್ಟ್ ಕೂಡ ಆಗೋಗುತ್ತೆ. ನೀರು ಹಾಕೋದು ಬೇಡ, ಅದೇ ನೀರು ಅದರಲ್ಲೇ ನೀರು ಸಾಕು. ಇದಕ್ಕೇನು ಬೇರೆ ಹಾಕೊಳ್ಳೋ ಹೋಗಿಲ್ಲ. ಹಾಕಿ ಸಾಕ. ಹಾಂ ಸಾಕು. ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಸೊ ಪೇಪರ್ ಅವಲಕ್ಕಿ ಇಲ್ಲ ಅಂದರೆ ದಪ್ಪ ಅವಲಕ್ಕಿ ಇದ್ದರೂ ಅದು ಕೂಡ ಹಾಕ್ಕೊಳ್ಬೋದು. ಅದು ಬೇಗ ನೆನೆಯೋದಿಲ್ಲಲ್ಲ, ಸ್ವಲ್ಪ ಲೇಟ್ ಆಗ್ತದಲ್ಲ. ಸೊ ಅಕ್ಕಿ ಹಿಟ್ಟಿನ ಬದಲು ಅವಲಕ್ಕಿ. ಸೊ ಖಾರ ಬೇಕಾದರೆ ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬೋದು. ಸೊ ರುಚಿಗೆ ಅನುಗುಣವಾಗಿ ಇದು ಖಾಲಿ ಈಗ ಸಾಲ್ಟ್ ಮಾತ್ರ ಹಾಕಿದ್ರೆ, ಉಪ್ಪು ಮಾತ್ರ. ಉಪ್ಪು ಮತ್ತು ಜೀರಿಗೆ. ಸೊ ದಿಢೀರ್ ಅಂತ ಆಗುತ್ತೆ. ಇಲ್ದಿದ್ರೆ ಅಕ್ಕಿ ಹಿಟ್ಟಿಂದ ಮಾಡೋದಾದ್ರೆ ಅದನ್ನ ಸ್ವಲ್ಪ ಜರಡಿ ಹಿಡಿಬೇಕು, ಇದನ್ನೆಲ್ಲ ಸ್ವಲ್ಪ ಕೆಲಸ ಇದೆ. ಅಕ್ಕಿ ಬೇಯಿಸಬೇಕು, ಉದ್ದು ಹುರಿದು ಹಿಟ್ಟು ಮಾಡಬೇಕು, ಎಲ್ಲ ತುಂಬ ಹೊತ್ತಿರ್ತದಲ್ಲ. ಇದೀಗ ದಿಢೀರ್ ಹೇಗೆ ಮುರುಕಾಗೆ ಬರುತ್ತಾ ಅಥವಾ ಗಟ್ಟಿ ಚಕ್ಲಿ ಹಾಗೆ ಬರುತ್ತಾ? ಚಕ್ಲಿ ಹಾಗೆ ಬರ್ತದೆ, ಗಟ್ಟಿಯಾಗೆ ಇರುತ್ತೆ. ಕೆಲವುದಂತೂ ಮುರುಕು ಅಂತ ಹೇಳ್ತಾರೆ. ಪೀಸ್ ಬರೋದು. ಪೀಸ್ ಬರೋಲ್ಲ, ಇಲ್ಲ ಇದು ಚಕ್ಲಿ ಹಾಗೆ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕ? ಹಾಂ ಸ್ವಲ್ಪ ಸಾಕು. ಅಂಟ್ಕೊಳ್ಳೋದ ಹಾಗೆ. ಹೌದು. ಈಗ ಚಕ್ಕುಲಿ ಹಿಟ್ಟು ರೆಡಿಯಾಗಿದೆ. ಸೊ ಹಿಟ್ಟು ರೆಡಿ. ಸೊ ತಕ್ಷಣನೇ ಮಾಡ್ಕೊಳ್ಳುವಂಥ. ಸೊ ಇದು ಡೈರೆಕ್ಟ್ ಎಣ್ಣೆಗೆ ಬಿಟ್ಕೊಳ್ಳೋದಾ ಹೇಗೆ? ಇಲ್ಲ, ಸುರುವಿಗೆ ಮೊದಲಿಗೆ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗಾದ್ರೆ ನೀವು ರೆಡಿ ಮಾಡ್ಕೊಳ್ತಾ ಇರಿ, ನಾನು ಇದು ಆಯಿಲ್ ಇಟ್ಕೊಳ್ತೇನೆ. ಆಗದೆ ಎಣ್ಣೆ ಇದೆ, ಸಾಕಾಗಬಹುದು ಬಹುಶಃ. ಹೆಚ್ಚಾಗಿ ಇದು ಮೈದಾ ಹಿಟ್ಟು ಎಲ್ಲ ಮಾಡ್ಕೊಳ್ಳುವಾಗ ಅಂಟ್ಕೊಳ್ಳೋದು ಜಾಸ್ತಿ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ವಾ? ಇಲ್ಲ, ಹೀಗೆ ತೆಗೆದು ಹಾಕ್ಲಿಕ್ಕೆ ಆಗ್ತದೆ.
ನಿಮಗೆ ತಿಂಡಿ ತಿನಿಸುಗಳಲ್ಲಿ ಯಾವ ರೀತಿಯಾದಂಥ ಸಿಹಿ ತಿಂಡಿಯ ಖಾರ ತಿಂಡಿ ಅಥವಾ ಇಂಥದ್ದು ಎಣ್ಣೆಯಲ್ಲಿ ಕರೆದದ್ದ ಯಾವುದು ಇಷ್ಟ? ನನಗೆ ಸಿಹಿ ತಿಂಡಿ ಇಷ್ಟ. ಸಿಹಿ ತಿಂಡಿ ಇಷ್ಟ. ಸಿಹಿ ತಿಂಡಿಯಲ್ಲಿ ಯಾವುದು ಇಷ್ಟ? ಸಿಹಿ ತಿಂಡಿಯಲ್ಲಿ ಎಲ್ಲ ಇಸ್ತವೆ. ಹಾಂ, ಎಲ್ಲ ಇಸ್ತವೆ ಎಲ್ಲ. ಸೊ ಸೇಮ್ ಪಿಂಚ್ ಅಂತ ಹೇಳ್ಬೋದು. ಸೊ ಸಿಹಿ ಅಂತಂದರೆ ನಾನು ಕೂಡ ಯಾವಾಗಲೂ ದಾಪುಗಾಲಲ್ಲಿರ್ತೀನಿ. ಎಣ್ಣೆ ತಿಂಡಿ ಎಲ್ಲ ಇಷ್ಟ ಇಲ್ಲ. ಹ್ಞೂ. ಎಣ್ಣೆ ತಿಂಡಿ ಅಂದರೆ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗ್ತದಲ್ಲ ಎಣ್ಣೆದು. ಸೊ ಈ ಆಯಿಲ್ ಯೂಸ್ ಮಾಡಿಕೊಂಡ್ರೆ ನೀವಂತೂ ಆರಾಮ್ಸೆ ಯೂಸ್ ಮಾಡ್ಬೋದು. ಆಗಲೇ ಹೇಳಿದಾಗೆ ಇದು ಆದರೂ ಕೊಲೆಸ್ಟ್ರಾಲ್ ಹೇಳಿ ಅಲ್ಲ, ನನಗೆ ಎಣ್ಣೆದು ಇಷ್ಟ ಇಲ್ಲ. ಓಕೆ. ಸೊ ಹೊಂಬಣ್ಣ ಬಂದಿದೆ ಸಾಕು. ಸಾಕು. ಚಕ್ಕಲ್ಲಿ ಕಾಯ್ದಿದೆ, ರೆಡಿ ಆಗಿದೆ. ಸಾಕು? ಸಾಕು. ಬಿಸಿ ಬಿಸಿ ಕಜ್ಜಾಯ ಅಂತ ಹೇಳ್ತಾರೆ. ಬಿಸಿ ಬಿಸಿ ಚಕ್ಕುಲಿ ಮಾಡಿಕೊಡುವೆ ನಾನು, ತಕೋ ತಿನ್ನು. ಎಸ್, ಹಾಕೊಂಡ್ಲಾ? ಹಾಂ. ಎಸ್, ಮೈದಾ ಹಿಟ್ಟಿದ್ದು ಏನೋ ಒಂಥರ ಡಿಫ್ರೆಂಟ್, ಅದು ಶೇಪ್ ಏನೋ ತುಂಬ ಡಿಫ್ರೆಂಟ್ ಆಗಿ ಬಂದಿದೆ. ಮೈದಾ ಹಿಟ್ಟಿನ ಚಕ್ಕಲ್ಲಿ ರೆಡಿಯಾಗಿದೆ. ಟೇಸ್ಟ್ ನೋಡಿ. ಥ್ಯಾಂಕ್ ಯು ಸೊ ಮಚ್. ಖಂಡಿತವಾಗ್ಲೂ ಟೇಸ್ಟ್ ನೋಡಲೇಬೇಕು. ಬಟ್ ವೀಕ್ಷಕರು ಇದು ಮಾಡೋದು ಹೇಗೆ ಅಂತ ಫಸ್ಟ್ ಅವರು ನೋಡ್ಕೊಂಡು ಬರಲಿ. ಸೊ ವೀಕ್ಷಕರೇ, ಮೈದಾ ಹಿಟ್ಟಿನ ಚಕ್ಲಿ ಯೂಶ್ವಲಿ ಎಲ್ಲರೂ ಅಕ್ಕಿ ಹಿಟ್ಟು ಅಥವಾ ಉದ್ದಿನ ಹಿಟ್ಟಿಂದ ಮಾಡ್ತಾರೆ. ಇದು ಮೈದಾ ಹಿಟ್ಟಿಂದ ತಯಾರಿಸಿದಂಥದ್ದು. ಸೊ ಮಾಡೋ ವಿಧಾನವನ್ನು ನೀವು ನೋಡ್ಕೊಂಡು ಬನ್ನಿ. ಮೈದಾ ಹಿಟ್ಟಿನ ಚಕ್ಲಿ ತಯಾರಿಸುವ ವಿಧಾನ: ಮೊದಲಿಗೆ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಜೀರಿಗೆ, ನೆನೆಸಿ ರುಬ್ಬಿದ ಅವಲಕ್ಕಿ ಹಾಕಿ ಚೆನ್ನಾಗಿ ಕಲಸಿಕೊಂಡು ಚಕ್ಲಿ ಒತ್ತಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದರೆ ಗರಿಗರಿ ಮೈದಾ ಹಿಟ್ಟಿನ ಚಕ್ಲಿ ರೆಡಿ. ಸೊ ವಸಂತಿ ಅವರೇ, ನೀವು ತಯಾರಿಸಿದಂಥ ಚಕ್ಲಿ ಹಾಗೂ ಕರ್ಜಿಕಾಯಿ ಅಥವಾ ಮೋದಕ, ನೀವು ಮೋದಕ ಹೇಳ್ತಾ ಇದ್ದೀರಿ, ನಾನು ಕರ್ಜಿಕಾಯಿ ಅಂತ ಹೇಳ್ತಾ ಇದ್ದೀನಿ. ಸೊ ಟೇಸ್ಟ್ ನೋಡೋಣ. ಸೊ ಅತಿಥಿ ದೇವೋ ಭವ. ಫಸ್ಟ್ ಅತಿಥಿಗೆ ಮಾಡಿದ ಅತಿಥಿನೇ, ಪರವಾಗಿಲ್ಲ ಆದರೂ ಕೂಡ ಟೇಸ್ಟ್ ನೋಡಿ. ಸೊ ನಾನಂತೂ ಸ್ವೀಟ್ ಪ್ರಿಯೆ. ಸೊ ಮೊದಲು ಸ್ವೀಟ್ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ವಾವ್, ತುಂಬ ಚೆನ್ನಾಗಿದೆ. ಆ ಪೂರ್ಣ ಸೈಡ್ ತಿಂತೀನಿ. ಸೂಪರ್. ಗರಿಗರಿಯಾಗಿರುತ್ತೋ ಇಲ್ವೋ ಅಂದ್ಕೊಂಡೆ. ಅಂದರೆ ಮೈದಾ ಹೆಚ್ಚಾಗಿ ಸ್ವಲ್ಪ ಇದು ಸಾಫ್ಟಾಗಿ ಹೋಗುತ್ತೆ. ಮೈದಾದಿಂದ ಏನೇ ತಯಾರಿಸಿದ್ರು ಸಾಫ್ಟಾಗಿರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇದು ಗರಿಗರಿಯಾಗಿದೆ. ಚಕ್ಲಿ ಅಂತೂ ಗರಿಗರಿಯಾಗಿದೆ, ಕ್ರಿಸ್ಪಿ ಆಗಿದೆ. ಆ್ಯಂಡ್ ಮೋದಕ ಸೂಪರ್ ಟೇಸ್ಟ್. ಎಷ್ಟಾದರೂ ಸ್ವೀಟ್ ಅಂದರೆ ಸೂಪರ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎರಡೂ ಕೂಡ ತುಂಬಾ ಉತ್ತಮವಾದಂಥ ಡಿಶಸ್. ಆ್ಯಂಡ್ ಇದು ಕೂಡ ಹಬ್ಬಕ್ಕೆ ಮಾಡಿದಂಥದ್ದು. ದಸರಾ ಅಂದರೆ ನವರಾತ್ರಿಯ ಮೊದಲನೇ ದಿನಕ್ಕೆ ಮಾಡಿದಿರಿ. ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು? ಹಬ್ಬದ ದಿವಸ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ ತುಂಬ ಖುಷಿ ಆಯಿತು. ಖುಷಿ ಆಯಿತು. ಮನೆಯಲ್ಲಿ ಮಾಡಿದಾಗೆ ಆಯಿತು ಇಲ್ಲಿ ಬಂದು. ಸೊ ಅಂದರೆ ಹಬ್ಬದ ದಿವಸ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡೋದು ಏನೋ ಒಂದು ಮಜಾನೇ ಬೇರೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ನಮಗೂ ಕೂಡ ತುಂಬ ಸಂತೋಷ ಆಯಿತು. ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಅವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಆ್ಯಂಡ್ ನಿಸರ್ಗಾಲಯ ಬ್ರಾಹ್ಮಿ ತೈಲ ಇವರ ವತಿಯಿಂದ ಕಿರುಕಾಣಿಕೆ. ಸೊ ಇದರಲ್ಲಿ ವಿವಿಧ ರೀತಿಯಾದಂಥ ಅಡುಗೆಯನ್ನು ತಯಾರಿಸ್ಬೋದು ಸನ್ ಪ್ರೀಮಿಯಂ ರಿಫೈನ್ಡ್ ಆಯಿಲಲ್ಲಿ. ಹಾಗೆಯೇ ನಿಸರ್ಗಾಲಯ ಬ್ರಾಹ್ಮಿ ತೈಲ
ಸೊ ಒಳ್ಳೆ ನಿದ್ದೆ ಬರುತ್ತೆ. ನೀಟಾಗಿ ಮಸಾಜ್ ಎಲ್ಲ ಮಾಡಿದ್ರಂತೂ ತುಂಬಾ ಸೂಪರ್ವಾಗಿ ನಿದ್ದೆ ಬರುತ್ತೆ. ಸೊ ಖಂಡಿತವಾಗ್ಲೂ ಸೊ ಕೂದಲು ಉದುರುವಂಥವ್ರಿಗೆ ಅವ್ರಿಗೂ ಕೂಡ ಇದನ್ನು ಹಾಕ್ಕೊಳ್ಬೋದು. ಸೊ 21 ದಿನದಲ್ಲಿ ಇದರ ಉತ್ತಮ ಫಲಿತಾಂಶಗಳನ್ನು ಸಿಗುತ್ತೆ. ಸೊ ಮತ್ತೆ ಹೇಳಿ ನನಗೆ ಹೇಗಿರುತ್ತೆ ಅಂಥೇಳಿ. ಸೊ ತುಂಬ ಧನ್ಯವಾದ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಚಕ್ಲಿ ಸೂಪರ್ವಾಗಿರುತ್ತೆ. ಸೊ ಚಕ್ಲಿ ಇಲ್ಲಿದ್ರಂತೂ ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಸೊ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಇನ್ನು 9 ದಿನಗಳಲ್ಲಿ ವಿವಿಧ ರೀತಿಯಾದಂಥ ಖಾದ್ಯಗಳನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಇನ್ನು 9 ದಿನ ಅಲ್ಲ, ಈ ನವರಾತ್ರಿ ಸಂದರ್ಭದಲ್ಲಿ ವಿಶಿಷ್ಟವಾದಂಥ ಖಾದ್ಯಗಳನ್ನು ನಿಮಗೆ ಹೇಳ್ಕೊಡ್ತೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್.